ಉಪ್ಪಿನಂಗಡಿಯಲ್ಲಿ ಭಾನುವಾರ ನಡೆದ ಹೊನಲು ಬೆಳಕಿನ ಉಬಾರ್ ಕಪ್ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟದ ವೇಳೆ ತೀರ್ಪುಗಾರನ ಮೇಲೆ ಹಲ್ಲೆ ನಡೆಸಲಾಗಿದೆ. ಕ್ರಿಕೆಟ್ ತೀರ್ಪುಗಾರರಾಗಿ ಮಂಗಳೂರಿನ ರೋಲನ್ ಪಿಂಟೋ ಎಂಬುವರು ಆಗಮಿಸಿದ್ರು. ಈ ವೇಳೆ ಮಂಗಳೂರಿನ ಕಾನ ಕೆಜಿಎಫ್ ನಡುವೆ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯಾಟ ನಡೀತಾ ಇತ್ತು. ಪಂದ್ಯಾಟದ ವೇಳೆ LBW ತೀರ್ಪನ್ನ ಸರಿಯಾಗಿ ನೋಡಿ ಪರಿಶೀಲನೆ ಮಾಡಿ ತೀರ್ಪನ್ನ ರೋಲನ್ ಪಿಂಟೋ ನೀಡಿದ್ರು. ಈ ನಡುವೆ ಪಂದ್ಯಾಟ ಕೈತಪ್ಪುವ ವೇಳೆ ಹೊರಗಿನಿಂದ ಬಂದ ಕೆಲ ಯುವಕರು ತೀರ್ಪುಗಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸೆಮಿಫೈನಲ್ ಪಂದ್ಯಾಟದ ವೇಳೆ ಬೆಟ್ಟಿಂಗ್ ನಡೆದಿರುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಇದೇ ಕಾರಣಕ್ಕೆ ತೀರ್ಪನ್ನ ಪ್ರಶ್ನಿಸಿ ಹಲ್ಲೆ ನಡೆಸಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೆಲ ಯುವಕರ ಬೆಟ್ಟಿಂಗ್ ಎಡವಟ್ಟಿನಿಂದ ತೀರ್ಪುಗಾರನ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಎಂದಾಕಿರೋರು ಇಲ್ಲಿ ತೀರ್ಪುಗಾರರು ಏನು ತೀರ್ಪನ್ನು ನೀಡುತ್ತಾರೆ ಅದೇ ಅಂತಿಮವಾಗಿರುತ್ತಾರೆ. ಅದನ್ನು ಬಿಟ್ಟು ಏನಾದ್ರೂ ಡೌಟ್ ಇದ್ರೆ ದಯಮಾಡಿ ಯಾರು ಕೂಡ ವೈದ್ಯತೆ ಕಿಡಿಬೇಡಿ, ಶಿಸ್ತನ್ನು ಕಾಪಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ನಿನ್ನ ನಕಲಿಗೆ ಬೇಡ ಹೋಗು.